ಕಾರ್ಕಳದಲ್ಲಿ 2 ದಿನಗಳ ಕಾಲ ಅದ್ದೂರಿ ಮಾರಿಪೂಜೆ ಪ್ರಾರಂಭಗೊಂಡಿದ್ದು 3 ಮಾರ್ಗದ ಅಂಗಡಿಯಲ್ಲಿ ಶ್ರೀ ಮಾರಿಯಮ್ಮ ಮೂರ್ತಿಗೆ ಸಾವಿರ ಭಕ್ತರು ಬೆಳಗ್ಗಿನಿಂದಲೇ ಪೂಜೆಯನ್ನ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. 2 ವರ್ಷಗಳ ಕೋವಿಡ್ ಸಂಕಷ್ಟದಿಂದ ನಡೆಯಬೇಕಾಗಿದ್ದ ಮಾರಿಪೂಜೆ ಕಳೆದ ಡಿಸೆಂಬರ್ 7ರಂದು ಆಚರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ವೈ ಅನಂತ ಪದ್ಮನಾಭ ಭಟ್ ಅವರು, ಈ ಪ್ರಪಂಚ 3 ಮಾತೆಯರಿಂದ ಸೃಷ್ಟಿಯಾಗಿದೆ. ಕೊನೆಯ ಮಾತೆ ದುರ್ಗಾದೇವಿ. ಕೋವಿಡ್ ಮಹಾಮಾರಿಯನ್ನ ನಿವಾರಣೆ ಮಾಡುವಂತಹ ಶಕ್ತಿ ಈ ದೇವಿಗೆ ಮಾತ್ರ. ಈ ಊರಿನಲ್ಲಿ ಎಲ್ಲ ದುಷ್ಟ ಶಕ್ತಿಗಳು ನಾಶವಾಗಿ ಊರಿನಲ್ಲಿ ಶಾಂತಿ ನೆಲೆಸಲಿ ಎಂದು ಅವರು ಹೇಳಿದರು. ಆ ಮಹಾಮಾರಿಯನ್ನ ಓಡಿಸುವಂತಹದ್ದು ಅಥವಾ ಬಾಧೆಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರುವಂತಹದ್ದು ದೇವರಿಗೆ ಮಾತ್ರ. ನಮ್ಮಂತಾಗುವುದು ಒಂದು ಚಿಕ್ಕ ಕಣಿಗೆ ಕಾಣದಂತಹ ಅಣು ಇಡೀ ಜಗತ್ತನ್ನೇ ಬೆದರಿಸ್ತದೆ, ಹೆದರಿಸದಂತೆ ಹೇಳಿದರೆ ಅದರ ಶಕ್ತಿ ಎಷ್ಟು. ಹಾಗಾಗಿ ದುರ್ಗೆ ಕೂಡ ಶಕ್ತಿ ಅಂತ ಹೇಳ್ತಾರೆ, ಶಕ್ತಿ ಮಾತೆ ಅಂತ. ಈ ಚಿಂತನೆಯಲ್ಲಿ ನಾವು ಮಾಡುವಂತಹದ್ದು ಇದು ವಿಶೇಷವಾಗಿ ಇಡೀ ಊರಿನ ಎಲ್ಲ ದುಷ್ಟಾರಿಷ್ಟಗಳು ನಾಶವಾಗಲಿ, ಜನರಿಗೆಲ್ಲರೂ ಕೂಡ ಒಳ್ಳೆಯ ಆರೋಗ್ಯ ನೆಮ್ಮದಿ ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಊರಿನ ಜನರೆಲ್ಲ ಸೇರಿ ಮಾರಿ ಪೂಜೆಯಿಂದ ಮಾಡಿ ಎಲ್ಲ ನಮ್ಮ ದೇಹದ ಒಳಗಿರುವಂತಹ ಕಾಮ ಅರಿಷಡ್ವರಿಗಳು ಹಾಗೆ ಎಲ್ಲ ಅಷ್ಟ ಮದಗಳು ಅದು ನಿವಾರಣೆ ಆಗಬೇಕು. ಹಾಗೆ ಆ ನಿವಾರಣಪೂರ್ವಕವಾದಂತಹ ಆ ಒಂದು ಪೂಜೆಯನ್ನು ಮಾಡಿ ಆ ದೇವಿಯನ್ನು ಓಡಿಸೋದಲ್ಲ, ನಾವು ಮಾರಿಯನ್ನು ಓಡಿಸೋದು ಅಂತ ಹೇಳಿದರೆ ಮಹಾಮಾರಿಯನ್ನು ಓಡಿಸೋದು ಅಂತ ಹೇಳಿ ಈ ಜಗತ್ತು ಸುಭಿಕ್ಷ ಆಗಲಿಕ್ಕೋಸ್ಕರವಾಗಿ ಮಾಡಿದಂಥ ಪೂಜೆ, ವಿಶೇಷವಾದಂತಹ ಪೂಜೆ. ಅದು ನಮ್ಮ ಊರಿನ ಮಧ್ಯಭಾಗವಾದಂತಹ 3 ಮಾರ್ಗ ಇಲ್ಲಿ ಮಾಡಿ ಆ ದೇವಿಯನ್ನು ಆರಾಧನೆ ಮಾಡಿ ನಾಳೆ ದಿವಸ ಅದಕ್ಕೆ ದೇವರಿಗೆ ಬಲಿಯಲ್ಲೆಲ್ಲ ಕೊಟ್ಟು ಆ ಬಲಿಯಿಂದ ದೇವಿ ಸಂತೃಪ್ತಳಾಗಿ ಇಡೀ ಜಗತ್ತಿಗೆ ಸುಭಿಕ್ಷ ಆಗುವಂತಹ ಒಳ್ಳೆಯ ಆರೋಗ್ಯ ನೆಮ್ಮದಿ ಬರುವಂತಹ ಒಂದು ವ್ಯವಸ್ಥೆಗೆ ನಾವು ಮಾರಿ ಪೂಜೆ ಅಂತ ನಾವು ಕರಿತೇವೆ. ಈ ಮಹಾಮಾರಿ ದೂರವಾಗಿ ಜಗತ್ತಿನ ಎಲ್ಲ ಜಂಜಡಗಳು, ಜಗತ್ತಿನ ಎಲ್ಲ ವ್ಯವಸ್ಥೆಗಳು ಸುಭಿಕ್ಷವಾಗಲಿ,